ಕಳೆದ 7 ವರ್ಷಗಳ ಹಿಂದೆ ಕರಿಂಜಿಯ ಮಾರಿಂಜಗುಡ್ಡೆಯಲ್ಲಿ ನಿರ್ಮಾಣಗೊಂಡಿರುವ ಘನತ್ಯಾಜ್ಯ ವಿಲೇವಾರಿ ಘಟಕದ ಬಳಿ ಇದೀಗ ತ್ಯಾಜ್ಯ ಹಾಗೂ ಪ್ಲಾಸ್ಟಿಕ್ಗಳಿಂದ ತುಂಬಿಕೊಂಡು ಅವೈಜ್ಞಾನಿಕ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರೋದರ ಬಗ್ಗೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿ ತ್ಯಾಜ್ಯ ತುಂಬಿಕೊಂಡು ಬರುವ ವಾಹನಗಳನ್ನು ಒಳ ಪ್ರವೇಶಿಸಲು ಬಿಡುವುದಿಲ್ಲ ಅಂತ ಕಾದು ಕುಳಿತ ಘಟನೆ ನಡೆದಿದೆ। ಈ ಸಂದರ್ಭ ಸ್ಥಳಕ್ಕೆ ಆಗಮಿಸಿದ ಪುರಸಭಾಧ್ಯಕ್ಷ ಪ್ರಸಾದ್ ಕುಮಾರ್ ಅವರು 1 ತಿಂಗಳೊಳಗೆ ಕಸವನ್ನ ವೈಜ್ಞಾನಿಕ ರೀತಿಯಲ್ಲಿ ವಿಲೇವಾರಿ ಮಾಡುವ ವ್ಯವಸ್ಥೆಯನ್ನ ಮಾಡಲಾಗುವುದು ಅಂತ ಭರವಸೆಯನ್ನ ನೀಡಿದ್ದಾರೆ। ನಮ್ಗೊಂದು ಕ್ಲಿಯರ್ ಪಿಕ್ಚರ್ ಸಿಗ್ತದೆ। ಈ ವೇಳೆ ಗ್ರಾಮಸ್ಥರ ಪರವಾಗಿ ಮಾತನಾಡಿದ ಸತೀಶ್ ಭಂಡಾರಿ 21ನೇ ವಾರ್ಡ್ನಲ್ಲಿರುವ ಘನತ್ಯಾಜ್ಯ ವಿಲೇವಾರಿ ಘಟಕವು 7 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇತ್ತು। 5 ವರ್ಷಗಳಿಂದ ಅತ್ಯಂತ ವೈಜ್ಞಾನಿಕವಾಗಿ ನಡೀತಾ ಇತ್ತು। ಆದರೆ ಇದೀಗ ಅಲ್ಲಿ 6 ತಿಂಗಳುಗಳಿಂದ ಅವೈಜ್ಞಾನಿಕ ರೀತಿಯಲ್ಲಿ ಕಸ ವಿಲೇವಾರಿಯಾಗ್ತಾ ಇದ್ದು ಸುತ್ತಲಿನ ಪ್ರದೇಶದ ಜನರಿಗೆ ತೊಂದರೆಯಾಗ್ತಾ ಇದೆ। ಈ ಬಗ್ಗೆ ಪುರಸಭಾಧಿಕಾರಿಗಳ ಗಮನಕ್ಕೆ ತರಲಾಗಿದ್ದು ಕಳೆದ 3 ದಿನಗಳ ಹಿಂದೆ ಆಗಮಿಸಿ ಸರಿಪಡಿಸುವುದಾಗಿ ತಿಳಿಸಿದ್ದಾರೆ। ಪುರಸಭಾಧ್ಯಕ್ಷರು ಮತ್ತು ಅಧಿಕಾರಿಗಳು 1 ತಿಂಗಳೊಳಗೆ ಸರಿಪಡಿಸಲಾಗುವುದು ಮತ್ತು ಪುನರಾವರ್ತನೆಯಾಗದಂತೆ ನೋಡಿಕೊಳ್ತೇವೆ ಅನ್ನುವಂತಹ ಭರವಸೆಯನ್ನ ನೀಡಿದ್ದಾರೆ ಎಂದರು। ಇವತ್ತು ನಮ್ಮ ಮುಖ್ಯಾಧಿಕಾರಿ ಹಾಗೂ ಪುರಸಭೆ ಅಧ್ಯಕ್ಷರು ಹಾಗೂ ನಮ್ಮ ಕರಿಂಜ ವಾರ್ಡಿನ ಸದಸ್ಯರು ಎಲ್ಲರೂ ಬಂದು ಸ್ಥಳ ವೀಕ್ಷಣೆ ಮಾಡಿ ಈಗ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ। 1 ತಿಂಗಳ ಒಳಗಾಗಿ ಇಲ್ಲಿ ತ್ಯಾಜ್ಯವನ್ನು ಸಂಪೂರ್ಣವಾಗಿ ವೈಜ್ಞಾನಿಕವಾಗಿ ಮಾಡಿ ಕರೆಕ್ಟ್ ಮಾಡಿ ಕೊಡ್ತೇವೆ ಅಂತ ಹಾಗೂ ತಡೆಗೋಡೆಯನ್ನು ನಿರ್ಮಿಸಿಕೊಡ್ತೇವೆ ಎಂಬ ಭರವಸೆಯನ್ನು ನೀಡಿದ್ದಾರೆ। ಇನ್ನು ಮಾಧ್ಯಮದ ಜೊತೆಗೆ ಮಾತನಾಡಿದ ಪ್ರಸಾದ್ ರವರು ಕಸ ವಿಲೇವಾರಿ ಘಟಕದ ಬಳಿ ಅವ್ಯವಸ್ಥೆಯ ಬಗ್ಗೆ ಗೊತ್ತಿರಲಿಲ್ಲ। ವಿಷಯ ತಿಳಿದ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದಾಗ ಅವ್ಯವಸ್ಥೆಯ ಬಗ್ಗೆ ಗಮನಕ್ಕೆ ಬಂದಿದೆ। ನಾಳೆಯಿಂದಲೇ ಪೌರ ಕಾರ್ಮಿಕರನ್ನ ಇಲ್ಲಿಗೆ ಕಳುಹಿಸಿ ಪ್ಲಾಸ್ಟಿಕ್ಗಳನ್ನ ವಿಂಗಡಣೆ ಮಾಡಿ ಬೇರೆಯವರಿಗೆ ಕೊಡುವ ವ್ಯವಸ್ಥೆ ಮಾಡಿದ್ದೇವೆ ಹಾಗೂ ವೇಸ್ಟ್ ತ್ಯಾಜ್ಯಗಳನ್ನ ಮಿಷಿನ್ಗಳಿಗೆ ಹಾಕಿ ಸುಡುವ ಬಗ್ಗೆ ಚಿಂತನೆ ನಡೆಸಿದ್ದು ಚಾಲನೆ ನೀಡಲಾಗುವುದು। ಊರಿನವರಿಗೆ ತೊಂದರೆಯಾಗದಂತೆ ಘನತ್ಯಾಜ್ಯ ವಿಲೇವಾರಿ ಘಟಕದ ಸುತ್ತ ತಾತ್ಕಾಲಿಕ ತಡೆಬೇಲಿಯನ್ನ ಹಾಕುವ ಬಗ್ಗೆ ಮುಖ್ಯಾಧಿಕಾರಿ ಬಳಿ ತಿಳಿಸಿದ್ದೇನೆ। ಸಣ್ಣಪುಟ್ಟ ವ್ಯತ್ಯಾಸಗಳನ್ನ ಆದಷ್ಟು ಬೇಗನೆ ಸರಿಪಡಿಸುವುದಾಗಿ ತಿಳಿಸಿದ್ದಾರೆ। ಇಲ್ಲಿ ನಮಗೆ ಇಂಥ ಅವ್ಯವಸ್ಥೆ ಉಂಟಂತೇಳಿ ಗೊತ್ತಿರಲಿಲ್ಲ, ಹಾಗಾಗಿ ನಮಗೆ ವಿಷಯ ಸಿಕ್ಕಿದ ಕೂಡಲೇ ನಾವು ಇಲ್ಲಿ ಬಂದು ಸ್ಥಳ ವೀಕ್ಷಣೆ ಮಾಡಿದೆವು। ಆಗ ಸ್ವಲ್ಪ ವ್ಯತ್ಯಾಸಗಳಾಗಿತ್ತು, ಹಾಗೆ ಇದನ್ನೆಲ್ಲ ನೋಡಿ ನಾಳೆಯಿಂದನೇ ನಮ್ಮ ಪೌರ ಕಾರ್ಮಿಕರನ್ನು ಇಲ್ಲಿ ಕಳಿಸಿ ಇದರಲ್ಲಿ ಪ್ಲಾಸ್ಟಿಕ್ ಏನಿದೆ ಅದನ್ನೆಲ್ಲ ವಿಂಗಡಣೆ ಮಾಡಿ ಗೋಣಿಯ ಚೀಲದಲ್ಲಿ ಹಾಕಿ ಅದನ್ನೊಂದು ಬೇರೆ ಕೊಂಡೋಗುವವರಿಗೆ ಕೊಡುವಂಥದ್ದು ವ್ಯವಸ್ಥೆ ಮಾಡಿದ್ದೇವೆ। ಆನಂತರ ಬಾಕಿ ಏನು ವೇಸ್ಟ್ಗಳಿದೆ ಅದನ್ನು ನಮ್ಮ ಒಂದು ಮೆಷಿನ್ ಬಂದಿದೆ, ಅದನ್ನು ಹೊತ್ತಿಸುವಂಥದ್ದು ಅದರಲ್ಲಿ ಇವತ್ತಿಂದನೇ ಅದನ್ನು ಟೆಂಪರರಿಯಾಗಿ ಚಾಲನೆ ಮಾಡಿ ಅದರೊಂದು ವ್ಯವಸ್ಥೆ ಮಾಡ್ತಿದ್ದೇವೆ। ಹಾಗೆ ಊರಿನವರಿಗೆ ತೊಂದರೆ ಆಗದ ಹಾಗೆ ನಾವೊಂದು ಟೆಂಪರರಿ ತಡೆಬೇಲಿಯನ್ನು ಹಾಕುವಂಥದ್ದು ಕೂಡ ಇಂಜಿನಿಯರಿಗೆ ಹೇಳಿದ್ದೇವೆ ಮತ್ತು ಚೀಫ್ ಆಫೀಸರ್ಗೆ ಹೇಳಿದ್ದೇವೆ, ಅದನ್ನು ಕೂಡ ಆದಷ್ಟು ಬೇಗ ಮಾಡ್ತೇನೆ ಅಂತ ಹೇಳಿದ್ದಾರೆ। ಹಾಗೆ ಇನ್ನುಳಿದಂತೆ ಈ ಸಣ್ಣ ಪುಟ್ಟ ವ್ಯತ್ಯಾಸಗಳೇನಿದೆ ಅದನ್ನೆಲ್ಲ ಸರಿಪಡಿಸುವಂಥ ಕೆಲಸವನ್ನು ಕೂಡ ನಮ್ಮ ಚೀಫ್ ಆಫೀಸರ್ ಮಾಡ್ತೇನೆ ಅಂತ ಹೇಳಿದ್ದಾರೆ। ಪುರಸಭಾ ಸದಸ್ಯರಾದ ನಾಗರಾಜ್ ಪೂಜಾರಿ, ಸುರೇಶ್ ಕೋಟ್ಯಾನ್, ಸೌಮ್ಯ ಶೆಟ್ಟಿ, ಮುಖ್ಯಾಧಿಕಾರಿ ಇಂದು ಎಂ, ಪರಿಸರ ಅಭಿಯಂತರಿ ಶಿಲ್ಪಾ, ನಾಮನಿರ್ದೇಶಿತ ಸದಸ್ಯ ದಿನೇಶ್ ಪೂಜಾರಿ ಹಾಗೂ ಗ್ರಾಮಸ್ಥರು ಈ ಸಂದರ್ಭದಲ್ಲಿದ್ದರು।